ಬಂಟ್ವಾಳ ತಾಲೂಕಿನ ಪ್ರತಿಷ್ಠಿತ ಸೇವಾ ಸಂಸ್ಥೆಯಾಗಿರುವ ರೋಟರಿ ಕ್ಲಬ್ ಬಂಟ್ವಾಳದ 2021-22ನೇ ಸಾಲಿನ ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಜುಲೈ 9ರಂದು ಬಿಸಿ ರೋಡ್ನ ರೋಟರಿ ಬಿಎ ಸೋಮಯಾಜೆ ಮೆಮೋರಿಯಲ್ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ನೂತನ ಅಧ್ಯಕ್ಷ ಮೊಹಮ್ಮದ್ ಬಳಪೂರು ತಿಳಿಸಿದ್ದಾರೆ. ಅವರು ಬಿಸಿ ರೋಡ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪೂರ್ವ ಜಿಲ್ಲಾ ಗವರ್ನರ್ ಡಾಕ್ಟರ್ ನಾಗಾರ್ಜುನ ಅವರು ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣವನ್ನು ಬೋಧಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲೆ 3181 ವಲಯ 4ರ ಸಹಾಯಕ ಗವರ್ನರ್ ರೊಟೇರಿಯನ್ ಪಿಎಚ್ಎಫ್ ಸುರೇಂದ್ರ ಕಿನಿ, ಜಿಲ್ಲೆ 3181ರ ವಲಯ ಸೇನಾನಿ ರೊಟೇರಿಯನ್ ಪಿಎಚ್ಎಫ್ ಅವಿಲ್ ಮಿನೇಜಸ್ ಭಾಗವಹಿಸುವರು ಎಂದವರು ಹೇಳಿದರು. ಸಕಾರಾತ್ಮಕ ಆರೋಗ್ಯ, ಪರಿಸರ ಸಂರಕ್ಷಣೆ, ಪ್ರಥಮ ಚಿಕಿತ್ಸೆ ತರಬೇತಿ, ಸಂಚಾರಿ ನಿಯಮಗಳ ಜಾಗೃತಿ, ಕಲಿಕೆ ಈ ವರ್ಷದ ಜಿಲ್ಲಾ ಕಾರ್ಯಕ್ರಮಗಳಾಗಿದ್ದು, ರೋಟರಿ ಜಿಲ್ಲಾ ಗವರ್ನರ್ ರವೀಂದ್ರ ಭಟ್ ಹಾಗೂ ಸಹಾಯಕ ಗವರ್ನರ್ ಸುರೇಂದ್ರ ಕಿನಿಯವರ ಮಾರ್ಗದರ್ಶನದಂತೆ ಕ್ಲಬ್ನ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಈ ವರ್ಷವನ್ನು ಯಶಸ್ವಿಯಾಗಿ ನಿರ್ವಹಿಸಲಿದ್ದೇವೆ ಎಂದು ಮೊಹಮ್ಮದ್ ಬಳಪೂರು ತಿಳಿಸಿದರು. ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಅನುಸಾರ ಪದಗ್ರಹಣ ಸಮಾರಂಭವು ಸರಳವಾಗಿ ನಡೆಯಲಿದೆ ಎಂದವರು ಹೇಳಿದರು. ಬಂಟ್ವಾಳ ತಾಲೂಕಿನ ಪ್ರತಿಷ್ಠಿತ ಸೇವಾ ಸಂಸ್ಥೆಯಾಗಿರುವ ರೋಟರಿ ಕ್ಲಬ್ ಬಂಟ್ವಾಳದ 2021-22ನೇ ಸಾಲಿನ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಜುಲೈ 9ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಬಿಸಿ ರೋಡಿನ ರೈಲ್ವೆ ನಿಲ್ದಾಣದ ಬಳಿಯ ರೋಟರಿ ಬಿಎ ಸೋಮಯಾಜ್ ಮೆಮೋರಿಯಲ್ ಸಭಾಂಗಣದಲ್ಲಿ ನಡೆಯಲಿದೆ. ಪೂರ್ವ ಜಿಲ್ಲಾ ಗವರ್ನರ್ ರೊಟೇರಿಯನ್ ಪಿಎಚ್ಎಫ್ ಡಾಕ್ಟರ್ ನಾಗಾರ್ಜುನರವರು ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಬೋಧಿಸುವರು. ಮುಖ್ಯ ಅತಿಥಿಗಳಾಗಿ ಜಿಲ್ಲೆ 3181ರ ವಲಯ 4ರ ಸಹಾಯಕ ಗವರ್ನರ್ ರೊಟೇರಿಯನ್ ಪಿಎಚ್ಎಫ್ ಸುರೇಂದ್ರ ಕಿನಿ, ಜಿಲ್ಲೆ 3181ರ ವಲಯ ಸೇನಾನಿ ರೊಟೇರಿಯನ್ ಪಿಎಚ್ಎಫ್ ಅವಿಲ್ ಮಿನೇಜಸ್ ಭಾಗವಹಿಸುವರು. ನೂತನ ಅಧ್ಯಕ್ಷರಾಗಿ ರೊಟೇರಿಯನ್ ಪಿಎಚ್ಎಫ್ ಮೊಹಮ್ಮದ್ ಬಳಪೂರು ಹಾಗೂ ಕಾರ್ಯದರ್ಶಿಯಾಗಿ ರೊಟೇರಿಯನ್ ಪಿಎಚ್ಎಫ್ ಧನಂಜಯ ಬಾಲಿಗ ಮತ್ತವರ ತಂಡ ಅಧಿಕಾರ ಸ್ವೀಕರಿಸಲಿದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಗಳು ಸಕಾರಾತ್ಮಕ ಆರೋಗ್ಯ, ಪಾಸಿಟಿವ್ ಹೆಲ್ತ್, ಪರಿಸರ ಸಂರಕ್ಷಣಾ, ಪ್ರಥಮ ಚಿಕಿತ್ಸಾ ತರಬೇತಿ, ಸಂಚಾರಿ ನಿಯಮಗಳ ಜಾಗೃತಿ, ಕಲಿಕೆ, ಟೀಚ್ ಈ ವರ್ಷದ ಜಿಲ್ಲಾ ಕಾರ್ಯಕ್ರಮಗಳಾಗಿದ್ದು, ರೋಟರಿ ಜಿಲ್ಲಾ ಗವರ್ನರ್ ರವೀಂದ್ರ ಭಟ್ ಹಾಗೂ ಸಹಾಯಕ ಗವರ್ನರ್ ಸುರೇಂದ್ರ ಕಿನಿ ಇವರ ಮಾರ್ಗದರ್ಶನದಂತೆ ಕ್ಲಬ್ಬಿನ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಈ ವರ್ಷವನ್ನು ಯಶಸ್ವಿಯಾಗಿ ನಿರ್ವಹಿಸಲಿದ್ದೇವೆ. ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಅನುಸಾರ ಪದಗ್ರಹಣ ಸಮಾರಂಭವನ್ನು ಸರಳವಾಗಿ ನಡೆಸಲು ತೀರ್ಮಾನಿಸಿದ್ದೇವೆ. ನೂತನ ಕಾರ್ಯದರ್ಶಿ ಧನಂಜಯ ಬಾಳಿಗ, ಕೋಶಾಧಿಕಾರಿ ಬೇಬಿ ಕುಂದರ್, ಸದಸ್ಯರಾದ ರಿತೇಶ್ ಬಾಳಿಗ, ಡಾಕ್ಟರ್ ಸಂದೇಶ್ ಶೆಟ್ಟಿ, ಪ್ರಭಾಕರ್ ಪ್ರಭು ಉಪಸ್ಥಿತರಿದ್ದರು.